that Prophet Muhammad's birthday we are celebrating, and we have the great personalities from the Jamaat Islamic Hind Ulal. From there we are beginning the session from them, and they are here today. Prophet Muhammad was famous for his teaching values. So we'll begin our session today. I take this opportunity to welcome the gathering here. First of all, I would like to introduce Dr. Muhammad Mubin, Professor in Pharmacy of PA Engineering College. A hearty welcome to you, sir. We have our correspondent, Mrs. Frances Pinto here. We all know about her. A warm and hearty welcome to you, madam. We also have Mr. Abdul Karim, President of Jamaat Islamic Hind Ulal. On behalf of the management and staff, I welcome you, sir. We also have Mr. Abdul Rahim, Vice President. A hearty welcome to you, sir. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಹೇಳಬೇಕೆಂದರೆ ಅವರು 1450 ವರ್ಷಗಳಿಂದ ಮುಂಚೆ ಈ ಭೂಮಿ ಕಂಡ ಒಬ್ಬ ಪ್ರವಾದಿ. ಅವರ ಕಾಲದಲ್ಲಿ ಅರೇಬಿಯಾದಲ್ಲಿ ಎಂತಹ ಒಂದು ಕಠಿಣವಾದ ಒಂದು ವ್ಯವಸ್ಥೆ ಇತ್ತು ಅಂದರೆ, ಅಂದಿನ ಕಾಲದಲ್ಲಿ ಮಕ್ಕಳನ್ನು, ಅದರಲ್ಲಿ ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಳುವಂತಹ ಒಂದು ಸಂದರ್ಭದಲ್ಲಿ ಅವರು ಈ ಲೋಕಕ್ಕೆ ಪ್ರವಾದಿಯಾಗಿ ಬಂದರು. ಹಾಗೂ ಅಂದಿನ ಎಲ್ಲ ಅನಾಚಾರಗಳನ್ನು, ಮುಖ್ಯವಾಗಿ ಈ ಹಲವು ಕೆಡುಕುಗಳ ವಿರುದ್ಧ ಅವರು ಅಂದಿನ ಅರೇಬಿಯಾದಲ್ಲಿ ಅವರು ತಮ್ಮ ಪ್ರವೃತ್ತಿಯಿಂದಾಗಿ ಇಡೀ ಆ ದೇಶದಲ್ಲಿ ಅವರು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಡೆಸಿದರು. ಅದೇ ರೀತಿ ಆನಂತರ ಅಲ್ಲಿಂದ ಅವರ ಅನುಯಾಯಿಗಳು ಭಾರತ ದೇಶಕ್ಕೂ ಕೂಡ ಅವರು ಬಂದು ಇಲ್ಲಿಯ ಹಿಂದೂಗಳೇ ಅವರ ಅನುಯಾಯಿಗಳಿಗೆ ಇಲ್ಲಿ ಸ್ವಾಗತವನ್ನು ನೀಡಿ ಇಲ್ಲಿ ಕೂಡ ಇಸ್ಲಾಂ ಧರ್ಮವನ್ನು ಪ್ರಸಾರಿಸಲು ಬೇಕಾದಷ್ಟು ಅನುಕೂಲತೆಗಳನ್ನು ಒದಗಿಸಿಕೊಟ್ಟರು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ನಮಗೆಲ್ಲ ತಿಳಿದಿರುವುದು ಏನೆಂದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬರೇ ಮುಸ್ಲಿಮರ ಪ್ರವಾದಿ ಎಂಬುದು. ಆದರೆ ನಿಜವಾದ ಅರ್ಥದಲ್ಲಿ ಅವರು ಲೋಕಾನುಗ್ರಹಿ ಪ್ರವಾದಿಯಾಗಿದ್ದರು. ಅವರು ಎಲ್ಲ ಕಾಲಕ್ಕೂ ಸರ್ವಕಾಲೀನ ಪ್ರವಾದಿಯಾಗಿದ್ದರು. ಅವರ ಆದರ್ಶಗಳು ಇಂದಿಗೂ ಕೂಡ ಪ್ರಸ್ತುತವಾಗಿರುವುದು ನಮಗೆಲ್ಲ ತಿಳಿದು ಬರುತ್ತದೆ. ಅದೇ ರೀತಿ ನಾವೀಗ ಇಲ್ಲಿಯ ನಮ್ಮ ದೇಶದಲ್ಲಿ ಇರುವ ಕೆಲವಾರು ಕೋಮು ಸೂಕ್ಷ್ಮ ವಿಷಯಗಳನ್ನು ನಾವು ಪರಿಶೀಲನೆ ಮಾಡಿದರೆ ನಮ್ಮಲ್ಲಿ ಕಂಡುಬರುವಂತಹ ಕೆಲವು ವಿಷಯವೇನೆಂದರೆ, ಯಾವುದೇ ಧರ್ಮವು, ಇದು ಬಹುಸಂಸ್ಕೃತಿಯ ದೇಶ, ಇಲ್ಲಿ ಹಲವು ಧರ್ಮಗಳಿವೆ. ಯಾವುದೇ ಧರ್ಮಗಳು, ಪ್ರವಾದಿಗಳು, ಮಹಾಪುರುಷರು ಯಾರೂ ಕೂಡ ಶಾಂತಿಯ ಹೊರತು ಗೊಂದಲಗಳನ್ನು, ಗಲಭೆಗಳನ್ನು ಸೃಷ್ಟಿಸುವಲ್ಲಿ ಕಾರ್ಯಪ್ರವೃತ್ತರಾಗಿಲ್ಲ. ಇಂದಿನ ಸಮಾಜದಲ್ಲಿ ನಾವು ಕಾಣುವಂತಹ ಹಲವು ಕೆಡುಕುಗಳಿಗೆ ನಮ್ಮ ಒಳಗಿನ ಭಿನ್ನಾಭಿಪ್ರಾಯಗಳು. ಯಾಕೆಂದರೆ ನಾವೆಲ್ಲರೂ ನಂಬುವ ಒಂದು ವಿಷಯ ಏನೆಂದರೆ ದೇವನೊಬ್ಬನೇ ಎಂಬ ವಿಷಯ. ದೇವನೊಬ್ಬನೇ ಎಂದು ಹೇಳುವಾಗ ದೇವನ ಸೃಷ್ಟಿಗಳಲ್ಲಿ ಯಾವುದೇ ಭೇದ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ದೇವನ ಸೃಷ್ಟಿಗಳೆಲ್ಲ ಸಹೋದರಿಯರಾಗಿರುತ್ತಾರೆ. ಆದ ಕಾರಣ ಇಂದಿನ ಈ ಪರಿಸ್ಥಿತಿಯಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ, ಮುಖ್ಯವಾಗಿ ಇಸ್ಲಾಂ ಧರ್ಮದ ಬಗ್ಗೆ ಹೆಚ್ಚಿನ ತಪ್ಪು ಅಭಿಪ್ರಾಯಗಳು ಇವೆ. ಏನೆಂದರೆ ಇಸ್ಲಾಂ ಧರ್ಮ ಒಂದು ಭಯೋತ್ಪಾದಕ ಧರ್ಮ, ಹಾಗೂ ಇಸ್ಲಾಂ ಧರ್ಮ ಒಂದು ಸ್ವಾರ್ಥ ಮನೋಭಾವದ ಧರ್ಮ ಎಂಬ ಅಪನಂಬಿಕೆಗಳು ಕೂಡ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಈ ತಿಂಗಳ ಒಂದು ಕಾರ್ಯಕ್ರಮವನ್ನು ನಾವು ಇಂತಹ ಅಭಿಯಾನಕ್ಕಾಗಿ ನಾವು ಉಪಯೋಗಿಸಿಕೊಂಡಿದ್ದೇವೆ. ನಾವೀಗ ನೋಡುತ್ತಿರುವಂತೆ ಪ್ರವಾದಿಗಳಾದ ಯೇಸು ಕ್ರಿಸ್ತರಾಗಲಿ ಅಥವಾ ಮಹಮ್ಮದರಾಗಲಿ, ಮಹಾಪುರುಷರುಗಳಾದ ಶ್ರೀರಾಮರಾಗಲಿ ಅಥವಾ ಶ್ರೀಕೃಷ್ಣ ಅಥವಾ ನಾರಾಯಣ ಗುರುಗಳು ಯಾರೂ ಕೂಡ ಶಾಂತಿಯ ಹೊರತು ಸಹೋದರತೆಯ ಧರ್ಮಗಳೊಳಗಿನ ಸಹೋದರತೆ ಹೊರತು ಶಾಂತಿ ಮತ್ತು ಸಹೋದರತೆಯನ್ನು ಮಾತ್ರ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ಹೊರತು ಗೊಂದಲಗಳನ್ನು ಸೃಷ್ಟಿಸುವಲ್ಲಿ ಯಾವುದೇ ಪಾತ್ರವನ್ನು ವಹಿಸಲಿಲ್ಲ. ಅದೇ ರೀತಿ ನಾವು ಕೇಳುತ್ತಿರುವಂತಹ ಸ್ವಾಮಿ ವಿವೇಕಾನಂದರು ಕೂಡ ಚಿಕಾಗೋದಲ್ಲಿ ಮಾಡಿದಂತಹ ಭಾಷಣದಲ್ಲಿ ಅವರು ಸಹೋದರಿಯರೇ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತಲೇ ಅವರ ಭಾಷಣವನ್ನು ಪ್ರಾರಂಭಿಸ್ತಾರೆ. ಅದರಿಂದ ನಮಗೆ ಕಂಡುಬರುವ ಒಂದು ವಿಷಯ ಏನೆಂದರೆ, ಸ್ವಾಮಿ ವಿವೇಕಾನಂದರು ಕೂಡ ಅಲ್ಲಿ ಬರೀ ಹಿಂದೂಗಳನ್ನು ಉದ್ದೇಶಿಸಿ ಮಾತನಾಡುತ್ತಿರಲಿಲ್ಲ, ಎಲ್ಲ ಜಾತಿ ಧರ್ಮಗಳವರನ್ನು ಉದ್ದೇಶಿಸಿ ಅವರು ಮಾತಾಡುತ್ತಿದ್ದರು.
ಇಂದಿನ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮ್ಮ ಡಾಕ್ಟರ್ ಮುಬೀನ್ರವರು ಮಾತಾಡಲಿಕ್ಕಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ವಿಶಿಷ್ಟತೆ ಎಂದರೆ ನಾವು ಇದರಲ್ಲಿ ಈ ಕಾರ್ಯಕ್ರಮದ ನಂತರ ಕೆಲವು ಪುಸ್ತಕಗಳನ್ನು ನಿಮಗೆ ನೀಡಲಿದ್ದೇವೆ. ಅದರಲ್ಲಿ ಹೆಚ್ಚಿನದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅವರ ಜೀವನದ ಬಗ್ಗೆ ನಿಮಗೆ ಅರಿವು ಮೂಡಿಸಲಿಕ್ಕಾಗಿ ನಾವು ಅಂತಹ ಕೆಲವು ಪುಸ್ತಕಗಳನ್ನು ನೀಡಲಿದ್ದೇವೆ. ಇದರಲ್ಲಿ ಶಿಕ್ಷಕಿಯರಿಗೆ, ಮುಖ್ಯವಾಗಿ ನಾವು ಶಿಕ್ಷಕರಿಗೆ ಈ ಕಾರ್ಯಕ್ರಮವನ್ನು ಯಾಕೆ ಇಟ್ಟಿದ್ದೇವೆ ಅಂದರೆ, ಶಿಕ್ಷಕರಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ನಾವು ಕೂಡ ಇಟ್ಟಿದ್ದೇವೆ. ಅದು ಇವತ್ತಂತಲ್ಲ, ಅದು ನೀವು ಪ್ರಬಂಧ ಸ್ಪರ್ಧೆಯನ್ನು ಡಿಸೆಂಬರ್ 30ರ ಒಳಗೆ ಇದರಲ್ಲಿ ಅಡ್ರೆಸ್ ಕೂಡ ನಾವು ಕೊಡ್ತೇವೆ, ಆ ಅಡ್ರೆಸ್ಸಿಗೆ ತಲುಪಿಸ್ಬೋದು. ಇದರಲ್ಲಿ ಪ್ರಥಮ ಬಹುಮಾನವಾಗಿ 25,000 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ 15,000 ರೂಪಾಯಿ ಮತ್ತು ತೃತೀಯ ಬಹುಮಾನವಾಗಿ 10,000 ರೂಪಾಯಿಯನ್ನು ಕೂಡ ನಾವು ಇಟ್ಟಿದ್ದೇವೆ. ಅದೇ ರೀತಿ ಇನ್ನೊಂದು ವಿದ್ಯಾರ್ಥಿಗಳಿಗೆ, ಒಂದು ಶಾಲೆಯಿಂದ 2 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕು. ಅದು ಶಾಲೆಯ ಮುಖ್ಯೋಪಾಧ್ಯಾಯನಿಗೆ ನಾವು ಅದರ ವಿಷಯವನ್ನು ತಿಳಿಸ್ತೇವೆ. ಅದರಲ್ಲಿ 2 ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆಯನ್ನು ಕೂಡ ಏರ್ಪಡಿಸ್ತದೆ. ಈಗ ಅಧ್ಯಾಪಕರಿಗೆ ಇರುವಂತಹ ಪ್ರಬಂಧ ಸ್ಪರ್ಧೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ದೃಷ್ಟಿಯಲ್ಲಿ ಎಂಬ ವಿಷಯದಲ್ಲಿ ನಾವು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಭಾಷಣ ಸ್ಪರ್ಧೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾ ಕಂಡಂತೆ ಎಂಬ 2 ವಿಷಯಗಳ ಮೇಲೆ ನಾವು ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಈ ಭಾಷಣ ಸ್ಪರ್ಧೆ ಬರೀ ಮಕ್ಕಳಿಗೆ ಮಾತ್ರ, ಒಂದು ಶಾಲೆಯಿಂದ 2 ಮಕ್ಕಳಿಗೆ. ಇನ್ನು ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದೇನೆಂದರೆ, ಈ ಶಾಲೆಯ ಬಗ್ಗೆ ಸ್ವಲ್ಪ ಹೇಳಬೇಕಂತಂದರೆ, ಈಗಾಗಲೇ ನಾನು ಈ ಬಗ್ಗೆ ನಮ್ಮ HM ಅನ್ನು ಸಂಪರ್ಕಿಸಿದಾಗ ಅವರು ಖಂಡಿತವಾಗಿ ನೀವು ಬರಬೇಕು ಅಂತ ಹೇಳಿದರು, ಇಂಥ ಕಾರ್ಯಕ್ರಮವನ್ನು ನೀವು ಆಯೋಜಿಸಬೇಕು ಅಂತ ಹೇಳಿದರು. ಅದೇ ರೀತಿ ಆಮೇಲೆ ನಾನು ಮೇಡಮನ್ನು ಕೂಡ, ನಮ್ಮ ಕರೆಸ್ಪಾಂಡೆಂಟ್ ಕೂಡ ನಾನು ಈ ಬಗ್ಗೆ ತಿಳಿಸಿದಾಗ ಅವರು ಸಂತೋಷದಿಂದಲೇ ಇದಕ್ಕೆ ಒಪ್ಪಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷದ ವಿಷಯ. ಈಗಾಗಲೇ ಅವರು ಹೇಳಿದಂತೆ ನನಗೆ ಈ ಶಾಲೆಯೊಂದಿಗೆ ಕಳೆದ 20 ವರ್ಷಗಳಿಂದಲೂ ಒಂದು ಉತ್ತಮ ಸಂಬಂಧ ಇದೆ. ಈ ಶಾಲೆಯ ಬಗ್ಗೆ ನಾನು ನನ್ನ ಸಹವರ್ತಿಗಳೊಂದಿಗೆ ಹೇಳಬೇಕೆಂದರೆ, ಈ ಶಾಲೆ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಅರ್ಪಿಸುವಂತಹ ಒಂದು ಕಾರ್ಖಾನೆ. ಅಂತಹ ಕೆಲಸವನ್ನು ಎಲ್ಲ ಸದುದ್ದೇಶದೊಂದಿಗೆ ಮಾಡುತ್ತಿರುವಂತಹ ಈ ಶಾಲೆ ನನಗೆ ತುಂಬ ಸಂತೋಷದ ವಿಷಯ. ಅದೇ ರೀತಿ ಈ ಶಾಲೆಯಿಂದ CET ಮೆಡಿಕಲಲ್ಲಿ ಒಬ್ಬ ವಿದ್ಯಾರ್ಥಿ ಸ್ಟೇಟಿಗೆ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡು ಈ ಶಾಲೆಯಿಂದ ಹೊರಹೋಗಿದ್ದಾರೆ. ಅದೇ ರೀತಿ ಇಲ್ಲಿಯ ಕ್ರೀಡೆಯಲ್ಲಿ ಕ್ರಿಕೆಟ್ನಲ್ಲಿ ಪ್ರಥಮ ಸ್ಥಾನವನ್ನು ಇಲ್ಲಿ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಸ್ಟೂಡೆಂಟ್ ಕೂಡ ಇಲ್ಲಿದ್ದಾರೆ. ಅದೇ ರೀತಿ ತುಂಬ ಮಂದಿ ಇಲ್ಲಿಂದ ದೇಶ ವಿದೇಶಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ನೀಡ್ತಾ ಇದ್ದಾರೆ. ಮತ್ತು ಇಲ್ಲಿಯ ಈ ಶಾಲೆಯ ಮತ್ತೊಂದು ವಿಶೇಷ ನಾನು ಹೇಳಬೇಕಾದ್ರೆ, ಇಲ್ಲಿಯ ಒಂದು PTA ಅಂದರೆ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್, ಅಂದರೆ ಶಿಕ್ಷಕ ರಕ್ಷಕರ ಒಂದು ಸಂಘ. ಶಿಕ್ಷಕ ರಕ್ಷಕರ ಒಂದು ಕಾರ್ಯಕ್ರಮ ಅಂದರೆ, ಶಿಕ್ಷಕ ರಕ್ಷಕರ ಸಭೆ ಅಂದರೆ ಅಲ್ಲಿ ಒಂದು ಯುದ್ಧದ ವಾತಾವರಣ ಹೆಚ್ಚಾಗಿ. ಆದರೆ ಈ ಶಾಲೆಯಲ್ಲಿ ಅಂತಹ ಒಂದು ಸಭೆಗೆ ನಾವು ಬರುವಾಗ ನಮ್ಮ ಮೇಡಮ್ ಫ್ರಾನ್ಸಿಸ್ ಪಿಂಟೋ ಹಾಗೂ HM ವೀಣಾ ಭಟ್ ಅವರ ನಗುಮುಖದ ಸ್ವಾಗತದೊಂದಿಗೆ ಎಲ್ಲರೂ ತಮ್ಮ ಶಸ್ತ್ರವನ್ನು ಇಲ್ಲಿ ಕೆಳಗಿಡ್ತಿದ್ರು. ಹಾಗೂ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿಯ ಶಾಲೆಯಲ್ಲಿ ಶಿಕ್ಷಕ ರಕ್ಷಕ ಸಂಘದ ಒಂದು ಕಾರ್ಯಕ್ರಮ ನಡೆಯಿತು. ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಎಲ್ಲ ಕಡೆಯೂ ಪ್ರಾಬ್ಲಮ್ಸ್ ಇರ್ತದೆ. ಎವ್ರಿ ಪ್ರಾಬ್ಲಮ್ ಹ್ಯಾವ್ ಸೊಲ್ಯೂಷನ್, ಬಟ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್ ರಿಕ್ವೈರ್ಸ್ ರೆಸೊಲ್ಯೂಷನ್ ಅಂತ. ಹಾಗೆ ಎಲ್ಲ ಪ್ರಾಬ್ಲಮ್ಗೆ ಇಲ್ಲಿ ಒಂದು ಪರಿಹಾರವನ್ನು ಉತ್ತಮ ರೀತಿಯಲ್ಲಿ ನಮಗೆ ಕೊಡ್ತಿದ್ದಂತಹ ಒಂದು ಶಾಲೆ. ಅದರಿಂದಾಗಿ ನಾನು ಇದನ್ನು ನಮ್ಮ ಶಾಲೆ ಅಂತ ಹೇಳ್ತೇನೆ. ಹಾಗೆ ನನಗೆ ಯಾವಾಗಲೂ ಈ ಶಾಲೆ ಮೇಲೆ ತುಂಬ ಪ್ರೀತಿ. ಮತ್ತು ಅದೇ ನಾನು ಈ ಶಾಲೆ ಅಂದರೆ 1998ರಲ್ಲಿ ನನ್ನ ಮಗಳು ಇಲ್ಲಿ ಜಾಯ್ನ್ ಆಗಿದ್ಲು, ಹಾಗೂ 2014ರಲ್ಲಿ ನನ್ನ ಮಗ ಇಲ್ಲಿಂದ SSLC ಆಗಿ ಡಿಸ್ಟಿಂಕ್ಷನಲ್ಲೇ ಬಿಟ್ಟು ಹೋಗಿದ್ದಾನೆ. ಅದೇ ರೀತಿ ಹೆಚ್ಚಿನ ವರ್ಷಗಳಲ್ಲಿ ಇಲ್ಲಿ ಡಿಸ್ಟಿಂಕ್ಷನಲ್ಲಿ ಹೆಚ್ಚಿನ ಮಕ್ಕಳು ಡಿಸ್ಟಿಂಕ್ಷನಲ್ಲೇ ಪಾಸ್ ಆಗ್ತಿದ್ದರು. ಇದು ಈ ಶಾಲೆಯ ಮಹಿಮೆ. ಒಂದು ಉತ್ತಮ ವಾತಾವರಣದಲ್ಲಿರುವಂತಹ ಒಂದು ಶಾಲೆಯನ್ನು ಎಲ್ಲರೂ ಇದನ್ನು ಪ್ರೀತಿಸುವಂತಹ ಒಂದು ಪರಿಸ್ಥಿತಿ, ಇಲ್ಲಿಯ ವಾತಾವರಣ ನಿರ್ಮಿಸಿಕೊಟ್ಟಿದೆ. ಅದಕ್ಕಾಗಿ ನಾನು ನಮ್ಮ ಶಾಲೆಯ ಸಂಚಾಲಕಿಯಾದ ಫ್ರಾನ್ಸಿಸ್ ಪಿಂಟೋ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿ ವೀಣಾ ಭಟ್ ಹಾಗೂ ಈ ಶಾಲೆಯ ಎಲ್ಲ
ಅಧ್ಯಾಪಿಕೆಯರನ್ನು ಕೂಡ ನಾನು ಅಭಿನಂದಿಸ್ತೇನೆ. Dr. Muhammad Mubin. ನಮ್ಮ ಸೃಷ್ಟಿಕರ್ತನು ಈ ಜಗತ್ತಿಗೆ ಪ್ರಥಮ ಮಾನವ ಹಜರತ್ ಆದಮ್ ಅಲೈಹಿಸ್ಸಲಾಂರನ್ನು ಕಲಿಸಿಕೊಟ್ಟಿದ್ದಾನೆ. ಬೈಬಲ್ನಲ್ಲಿ ಆಡಮ್ ಅಂತ ಹೇಳಿ ನಾವು ಗುರುತಿಸಿಕೊಳ್ತೇವೆ. ಮಂಗನಿಂದ ಮಾನವ ಎನ್ನುವಂತಹ ಸಿದ್ಧಾಂತ ಇಸ್ಲಾಂ ಧರ್ಮದಲ್ಲಿಲ್ಲ. ಮಂಗನಿಂದ ಮಾನವ ಎನ್ನುವಂತಹ ಸಿದ್ಧಾಂತವನ್ನು ಇಸ್ಲಾಂ ಒಪ್ಪುವುದಿಲ್ಲ. ಬದಲಾಗಿ ಜಗತ್ತಿಗೆ ಬಂದದ್ದು ಮಾನವನ ರೂಪದಲ್ಲಿ ಪ್ರಥಮ ಮಾನವನಾಗಿದ್ದಾನೆ ಹಜರತ್ ಆದಮ್ ಅಲೈಹಿಸ್ಸಲಾಂ. ಅವರು ಪ್ರಥಮ ಮಾನವ, ಅದೇ ರೀತಿ ಪ್ರಥಮ ಪ್ರವಾದಿ ಕೂಡ ಅವರು ಆಗಿದ್ದಾರೆ. ಈ ರೀತಿ ದೇವನು ಈ ಜಗತ್ತಿನ ಮನುಷ್ಯರಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಾಗಿ ಕಾಲ ಕಾಲಕ್ಕೆ ಅದೇ ರೀತಿ ಪರಿಸ್ಥಿತಿಗೆ ಅನುಗುಣವಾಗಿ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಜನಾಂಗಗಳಲ್ಲಿ ದೇವನು ಪ್ರವಾದಿಗಳನ್ನು ಕಳುಹಿಸಿಕೊಟ್ಟಿದ್ದಾನೆ. ಪ್ರವಾದಿಗಳ ದೌತ್ಯ, ಅವರ ಕಾರ್ಯಭಾರ ಏನು ಅಂತ ಹೇಳಿದರೆ ಮನುಷ್ಯನಿಗೆ ಮಾರ್ಗದರ್ಶನವನ್ನು ಮಾಡುವುದು, ಮನುಷ್ಯನಿಗೆ ಅವನನ್ನು ಪರಿಚಯಪಡಿಸಿಕೊಳ್ಳುವುದು, ಅದೇ ರೀತಿ ಮನುಷ್ಯನಿಗೆ ದೇವನನ್ನು ಪರಿಚಯಿಸುವುದು, ಮನುಷ್ಯನಿಗೆ ಅವನ ಜೀವನದ ಉದ್ದೇಶವನ್ನು ತಿಳಿಯಪಡಿಸುವುದು. ಅದೇ ರೀತಿ ಮರಣಾನಂತರ ಒಂದು ಜೀವನ ಬರಲಿದೆ, ಅಲ್ಲಿ ನಿಮ್ಮ ಎಲ್ಲ ಈ ಲೋಕದ ಜೀವನದ ಲೆಕ್ಕಾಚಾರ ನಡೆಯಲಿಕ್ಕಿದೆ ಎನ್ನುವಂತಹ ಈ ಒಂದು ಪ್ರಜ್ಞೆಯನ್ನು ಆತನಲ್ಲಿ ಉಂಟು ಮಾಡುವುದು. ಒಟ್ಟಿನಲ್ಲಿ ಒಂದು ಸುಸಂಸ್ಕೃತ ಮನುಷ್ಯನನ್ನು ಸೃಷ್ಟಿಸುವುದು, ಒಂದು ಸ್ವಸ್ಥ ಸುಖಿ ಸಮಾಜವನ್ನು ನಿರ್ಮಿಸುವುದು, ಇದು ಪ್ರವಾದಿಗಳ ಕಾರ್ಯಭಾರವಾಗಿದೆ. ಪ್ರಥಮ ಪ್ರವಾದಿ ಹಜರತ್ ಆದಮ್ ಅಲೈಹಿಸ್ಸಲಾಮರಿಂದ ಹಿಡಿದು ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತನಕ ಈ ಜಗತ್ತಿಗೆ 1,24,000 ಪ್ರವಾದಿಗಳು ಬಂದಿದ್ದಾರೆ ಎಂದು ಇತಿಹಾಸ ಹೇಳಿಕೊಡ್ತದೆ. 1,24,000 ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ ಮನುಷ್ಯರಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕಾಗಿ. ಈ ರೀತಿ ಬಂದಂತಹ ಪ್ರವಾದಿಗಳ ಪೈಕಿ ಕೊನೆಯ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮೊಹಮ್ಮದರ ಮೂಲಕ ದೇವನು ಆತನ ಧರ್ಮವನ್ನು ಪರಿಪೂರ್ಣಗೊಳಿಸಿದ, ಆತ ಸಂಪೂರ್ಣಗೊಳಿಸಿದ. ಅದರ ನಂತರ ಪ್ರವಾದಿಗಳು ಬಂದದ್ದಿಲ್ಲ. ಪ್ರವಾದಿ ಮೊಹಮ್ಮದರ ಸಂದೇಶ, ಅವರ ಮಾರ್ಗದರ್ಶನ ಅದು ಸಮಗ್ರವಾಗಿದೆ, ಅದು ಪರಿಪೂರ್ಣವಾಗಿದೆ. ಮನುಷ್ಯನ ಜೀವನದ ಎಲ್ಲ ರಂಗಗಳಿಗೂ ಕೂಡ ಅದು ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡುತ್ತದೆ. ಈ ಜಗತ್ತಿಗೆ ಅನೇಕ ಮಹಾಪುರುಷರುಗಳು ಬಂದಿದ್ದಾರೆ, ನಮಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವರ ಹೆಸರು ಮಾತ್ರ ನಮಗೆ ಗೊತ್ತು ಅಲ್ಲ, ಬಸವಣ್ಣ, ಬುದ್ಧ, ಅದೇ ರೀತಿ ಏನು ಅಂಬೇಡ್ಕರ್, ಗಾಂಧೀಜಿ, ಶ್ರೀರಾಮಕೃಷ್ಣ, ಈ ರೀತಿ ಅದೇ ರೀತಿ ಮದರ್ ತೆರೇಸಾ, ಇವರೆಲ್ಲರೂ ಕೂಡ ಸಮಾಜ ಸುಧಾರಕರು, ಈ ಜಗತ್ತು ಕಂಡಂತಹ ಮಹಾಪುರುಷರು. ಅವರ ಆಚಾರ ವಿಚಾರಗಳಲ್ಲಿ ಭಿನ್ನತೆ ಇರಬಹುದು, ಆದರೆ ಅವರೆಲ್ಲರೂ ಕೂಡ ಮಾಡಿದ್ದು ಸಮಾಜ ಸುಧಾರಣೆಯನ್ನಾಗಿದೆ. ಸಮಾಜ ಕಟ್ಟುವ ಕೆಲಸವನ್ನೇ ಮಾಡಿದರೆ ಹೊರತು ಅವರು ಸಮಾಜ ಒಡೆಯುವ ಕೆಲಸವನ್ನು ಮಾಡಲಿಲ್ಲ. ಆದ ಕಾರಣ ಇಂದಿಗೂ ಕೂಡ ನಾವು ಬಹಳ ಗೌರವ ಭಾವದೊಂದಿಗೆ ಅವರನ್ನು ಸ್ಮರಿಸ್ತೇವೆ, ಅವರನ್ನು ಗುರುತಿಸಿಕೊಳ್ತೇವೆ, ಅವರ ವಿಷಯಗಳನ್ನು ನಾವು ಏನು ವ್ಯಾಪಕಗೊಳಿಸುತ್ತೇವೆ, ಸಾರ್ವತ್ರಿಕಗೊಳಿಸ್ತೇವೆ. ಮದರ್ ತೆರೇಸರ ಅವರ ಆ ಒಂದು ಸಮಾಜ ಸೇವೆಯನ್ನು ನಾವು ಪ್ರಶಂಸಿಸ್ತೇವೆ, ಮಾಡೆಲ್ ಆಗಿ ಮಾದರಿಯಾಗಿ ನಾವು ಇತರರಿಗೆ ತೋರಿಸ್ತೇವೆ. ಸ್ವಾಮಿ ವಿವೇಕಾನಂದರ ಅವರ ಆಚಾರ ವಿಚಾರಗಳನ್ನು ನಾವು ಸಮಾಜದ ಮುಂದೆ ಪ್ರದರ್ಶಿಸ್ತೇವೆ. ಅದೇ ರೀತಿ ಗಾಂಧೀಜಿಯ ತತ್ವಗಳು, ಅಂಬೇಡ್ಕರ್ರ ಚಿಂತನೆಗಳು, ಬಸವ, ಬುದ್ಧ ಅವರ ಚಿಂತನೆಗಳು, ಅವರ ಸಾಮಾಜಿಕ ಚಟುವಟಿಕೆಗಳು, ಇದನ್ನೆಲ್ಲವೂ ಕೂಡ ವ್ಯಾಪಕಗೊಳಿಸ್ತೇವೆ. ಇವರೆಲ್ಲರೂ ಕೂಡ ಮಹಾಪುರುಷರು. ಅದೇ ರೀತಿ ಪ್ರವಾದಿಗಳ ಒಂದು ಶೃಂಖಲೆ ಈ ಜಗತ್ತಿಗೆ ಬಂದಿದೆ. ಅವರ ಕೆಲಸ ಕೂಡ ಈ ಸಮಾಜವನ್ನು ತಿದ್ದುವುದು, ಮನುಷ್ಯನನ್ನು ತಿದ್ದುವುದು. ಇದು ಕಾಲ ಕಾಲಕ್ಕೆ ನಡೆಯಬೇಕಾದಂತಹ ಪ್ರಕ್ರಿಯೆಯಾಗಿದೆ. ಯಾಕೆಂತ ಹೇಳಿದರೆ ಮನುಷ್ಯನಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಬೇಕು ಈ ಜಗತ್ತಿನಲ್ಲಿ. ಮನುಷ್ಯ ಅಂತ ಹೇಳಿದರೆ ಇತರ ಪ್ರಾಣಿಗಳಂತೆ ಒಂದು ಪ್ರಾಣಿಯಲ್ಲ, ತಿಂದು ಮಜಾ ಮಾಡಿ ಸತ್ತು ಹೋಗುವಂತಹ ಒಂದು ಪ್ರಾಣಿಯಲ್ಲ ಮನುಷ್ಯ ಎನ್ನುವುದು. ದೇವನ ಸೃಷ್ಟಿಯ ಪೈಕಿ ಅತ್ಯುತ್ಕೃಷ್ಟ ಸೃಷ್ಟಿಯಾಗಿದ್ದಾನೆ ಮನುಷ್ಯ. ಮನುಷ್ಯನಿಗೆ ಯೋಚಿಸುವಂತಹ, ವಿವೇಚಿಸುವಂತಹ ಆ ಒಂದು ಸಾಮರ್ಥ್ಯವನ್ನು ನೀಡಿದ್ದಾನೆ. ಅದೇ ರೀತಿ ದೇವನು ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾನೆ. ಇಲ್ಲಿ ನಮಗೆ ಒಳಿತಿನ ಮಾರ್ಗ ಕಾಣ್ತದೆ ಅಲ್ಲ, ಅದರ ಜೊತೆಗೆ ಒಂದು ಕೆಡುಕಿನ ದಾರಿ ಕೂಡ ನಮಗೆ ಕಾಣ್ತದೆ. ಚಾಯ್ಸ್ ನಮ್ಮದು, ಯಾವ ದಾರಿಯಲ್ಲಿ ಕೂಡ ನಮಗೆ ಸಾಗಬಹುದು. ಒಳಿತಿನ ದಾರಿಯಲ್ಲಿ ಸಾಗಬಹುದು, ಕೆಡುಕಿನ ದಾರಿಯಲ್ಲಿ ಕೂಡ ನಮಗೆ ಹೋಗುವಂತಹ ಸ್ವಾತಂತ್ರ್ಯ ಇದೆ. ಆಯ್ಕೆ ನಮ್ಮದು. ನಮಗೆ ಮರಣಾನಂತರ ಒಂದು ಉತ್ತಮ ಜೀವನ ಬೇಕೋ, ನಾವು ಒಳಿತಿನ ಹಾದಿಯಲ್ಲಿ ಸಾಗಬೇಕು. ಇಲ್ಲ, ಮರಣಾನಂತರ ಒಂದು ಜೀವನ ಇಲ್ಲ, ಇದೇ ಒಂದು ಶಾಶ್ವತವಾದಂತಹ ಜೀವನ ಎಂದು ಭಾವಿಸುವವರು ಅವರು
ಕೆಡುಕಿನ ದಾರಿಯಲ್ಲಿ ಸಾಗಬಹುದು. ಆಯ್ಕೆ ನಮ್ಮದಾಗಿದೆ. ಈ ರೀತಿ ಒಳಿತಿನ ಕೆಲಸಗಳನ್ನು ಮಾಡಲು ಇಲ್ಲಿ ಒಳಿತನ್ನು ಸಂಸ್ಥಾಪಿಸಲಿಕ್ಕಾಗಿ ಪ್ರವಾದಿಗಳು ಬಂದಿದ್ದಾರೆ. ಈ ರೀತಿ ಬಂದಂತಹ ಪ್ರವಾದಿಗಳ ಪೈಕಿ ಕೊನೆಯ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್. ನಾನು ಹೇಳ್ತಾ ಬರುತ್ತಾ ಇರುವುದು ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನ ಅದು ಪರಿಪೂರ್ಣವಾಗಿದೆ, ಸಮಗ್ರವಾಗಿದೆ. ಮನುಷ್ಯನ ಎಲ್ಲ ರಂಗಗಳಿಗೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಯಾವುದೇ ಒಂದು ಸೀಮಿತವಾದಂತಹ ಕ್ಷೇತ್ರಕ್ಕೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಲ್ಲ. ನಾವು ಕೆಲವು ಚಿಂತಕರು ಈ ಜಗತ್ತಿಗೆ ಕಂಡಂತಹ ಸಮಾಜ ಸುಧಾರಕರು ಇಲ್ಲದಿದ್ದರೆ ಮಹಾಪುರುಷರುಗಳು ಅವರ ಜೀವನವನ್ನು ಅಧ್ಯಯನ ನಡೆಸಿದರೆ ಕೆಲವೊಮ್ಮೆ ಅವರು ಕೇವಲವಾದಂತಹ ಯಾವುದಾದರೂ ಒಂದು ಸೀಮಿತವಾದಂತಹ ಕ್ಷೇತ್ರಕ್ಕೆ ಮಾರ್ಗದರ್ಶನವನ್ನು ಮಾಡಿದವರು ಇದ್ದಾರೆ. ಕೆಲವರು ಆರ್ಥಿಕ ರಂಗವನ್ನು ಯಾವ ರೀತಿ ನಾವು ಸುಧಾರಿಸಬಹುದು ಅದಕ್ಕೆ ಗೈಡೆನ್ಸ್ ಮಾಡಿದವರಿದ್ದಾರೆ. ಇನ್ನು ನಮ್ಮ ವೈಯಕ್ತಿಕ ಜೀವನವನ್ನು ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬಹುದು, ಸುಧಾರಿಸಬಹುದು, ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿದವರಿದ್ದಾರೆ. ಸಾಮಾಜಿಕ ಜೀವನವನ್ನು ನಾವು ಯಾವ ರೀತಿ ಸುಧಾರಿಸಬಹುದು ಅದಕ್ಕೆ ಗೈಡೆನ್ಸ್ ಮಾಡಿದವರು ಇದ್ದಾರೆ. ಅದೇ ರೀತಿ ರಾಜಕೀಯ ಕ್ಷೇತ್ರಕ್ಕೆ ಒಂದು ಉತ್ತಮ ಸೂತ್ರವನ್ನು ಹೇಳಿಕೊಟ್ಟವರು ಕೂಡ ಈ ಜಗತ್ತಿಗೆ ಬಂದಿದ್ದಾರೆ. ಆದರೆ ಪ್ರವಾದಿ ಮೊಹಮ್ಮದರ ಜೀವನವನ್ನು ತಾವು ಅಭ್ಯಸಿಸಿದೆ ಎಂದಾದರೆ ಅವರು ಮನುಷ್ಯನ ಸರ್ವತೋಮುಖ ರಂಗಗಳಿಗೆ ಎಲ್ಲ ಕ್ಷೇತ್ರಕ್ಕೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಒಬ್ಬ ಮನುಷ್ಯನ ವೈಯಕ್ತಿಕ ಜೀವನ ಹೇಗಿರಬೇಕು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ಲೈಫ್, ನಮ್ಮ ಕುಟುಂಬ ಜೀವನ ಹೇಗಿರಬೇಕು, ಒಂದು ಸ್ವಸ್ಥ ಕುಟುಂಬ ಹೇಗೆ ನಿರ್ಮಾಣವಾಗ್ತದೆ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು, ನೀವು ವ್ಯಾಪಾರ ಮಾಡುವಾಗ ಏನನ್ನೆಲ್ಲ ನೀವು ಅನುಸರಿಸಬೇಕು ಎಂಬುದನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಸಾಮಾಜಿಕ ವ್ಯವಸ್ಥೆ, ನೆರೆಹೊರೆಯವರೊಂದಿಗೆ ನೀವು ಯಾವ ರೀತಿ ವರ್ತಿಸಬೇಕು. ಬಹಳಷ್ಟು ನುಡಿಮುತ್ತುಗಳಿದೆ ಅವರದು. ನೆರೆಹೊರೆಯವರ ಬಗ್ಗೆ ಅವರು ಹೇಳ್ತಾರೆ, ಯಾರಿಂದ ಆತನ ನೆರೆಯಾತ ಸುರಕ್ಷಿತನಲ್ಲವೋ ಆತ ಸತ್ಯವಿಶ್ವಾಸಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದೇ ರೀತಿ ತನ್ನ ನೆರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ಆತ ಮುಸಲ್ಮಾನನಲ್ಲ, ಆತ ಸತ್ಯವಿಶ್ವಾಸಿಯಲ್ಲ, ದೇವ ಭಕ್ತನಲ್ಲ ಎಂದು ಪ್ರವಾದಿ ಮೊಹಮ್ಮದ್. ಇಂತಹ ಸಾವಿರಾರು ವಚನಗಳಿದೆ ಅವರದು. ಈ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ, ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ವರ್ತನೆಗಳು ಹೇಗಿರಬೇಕು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಆದ ಕಾರಣ ಮೈಕಲ್ ಎಚ್ ಹಾರ್ಟ್ ಎನ್ನುವಂತಹ ಓರ್ವ ತತ್ವಜ್ಞಾನಿ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ದಿ 100 ರ್ಯಾಂಕಿಂಗ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇನ್ ದಿ ವರ್ಲ್ಡ್. ಈ ಜಗತ್ತು ಕಂಡಂತಹ 100 ಮಹಾಪುರುಷರ ಜೀವನವನ್ನು ಅವರು ಅಧ್ಯಯನ ನಡೆಸಿ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅವರು ಆ ಗ್ರಂಥದಲ್ಲಿ ಪ್ರಥಮ ಸ್ಥಾನವನ್ನು ಪ್ರವಾದಿ ಮೊಹಮ್ಮದರಿಗೆ ನೀಡಿದ್ದಾರೆ. ಅವರು ನೀಡಿ ಹೇಳಿದ್ದು, ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡೂ ರಂಗಗಳಲ್ಲೂ ಕೂಡ ಒಂದೇ ತೆರನಾಗಿ ಯಶಸ್ಸು ಕಂಡಂತಹ ಓರ್ವ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮೊಹಮ್ಮದರು ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದರು ಎಲ್ಲ ರಂಗಗಳಿಗೂ ಕೂಡ ಏನು ಮಾಡಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ ಎಂಬುದು ಮೈಕಲ್ ಎಚ್ ಹಾರ್ಟ್ ಅವರ ಅಭಿಪ್ರಾಯವಾಗಿತ್ತು. ಈ ರೀತಿ ಅವರು ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂತಹ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಪ್ರವಾದಿ ಮೊಹಮ್ಮದರು ಹುಟ್ಟಿದಂತಹ ಅರೇಬಿಯಾ, ಈಗ ಅವರು ಹೇಳಿದರು ಇಸಾಕರವರು ಅಲ್ಲ, ಕೆಡುಕಿನಿಂದ ತುಂಬಿ ತುಳುಕಿದ್ದಂತಹ ಒಂದು ಸಮಾಜದಲ್ಲಿ ಅವರು ಹುಟ್ಟು ಬೆಳೀತಾರೆ. ಯಾವೆಲ್ಲ ಕೆಡುಕುಗಳನ್ನು ನಾವು ಇಂದು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೇವೋ ಅದೇ ಕೆಡುಕುಗಳು ಅಂದು ಅರೇಬಿಯಾದಲ್ಲಿತ್ತು. ಅದು ಬೇರೆ ಭಿನ್ನ ರೂಪದಲ್ಲಿ ಇರಬಹುದು. ಯಾವ ರೀತಿ ಈಗಾಗಲೇ ಹೇಳಿದರು ಭ್ರೂಣ ಹತ್ಯೆಯ ಬಗ್ಗೆ. ಇಂದು ಭ್ರೂಣ ಹತ್ಯೆಗೆ ಆಧುನಿಕವಾದಂತಹ ತಂತ್ರಜ್ಞಾನ ಇದೆ. ಬಹಳ ಸುಲಭದಲ್ಲಿ, ಯಾರಿಗೂ ತಿಳಿಯದಂತೆಯೇ ಗರ್ಭದ ಒಳಗೆನೆ, ಗರ್ಭಾಶಯದಲ್ಲೇ ಹೆಣ್ಣು ಮಗುವನ್ನು ಕೊಲ್ಲುವಂತಹ ವ್ಯವಸ್ಥೆ ಇದೆ. ಆದರೆ ಅಂದು ಅರೇಬಿಯಾದಲ್ಲಿ ಅದು ಇರಲಿಲ್ಲ. ಆದ ಕಾರಣ ಅಂದು ಹೆಣ್ಣು ಒಂದು ಮನೆಗೆ ಅಪಮಾನ ಅಂತ ಹೇಳಿ ಭಾವಿಸ್ತಾ ಇದ್ರು, ಸಮಾಜಕ್ಕೆ ದೊಡ್ಡ ಅವಮಾನ ಅಂತ ಹೇಳಿ ಭಾವಿಸ್ತಾ ಇದ್ರು. ಹುಟ್ಟಿದಂತಹ ಜನಿಸಿದ ಆ ಹೆಣ್ಣು ಮಗುವನ್ನು ಜೀವಂತವಾಗಿ ಅವರು ಹೂಳ್ತಾ ಇದ್ರು ಅಂತ ಹೇಳಿ. ಅದಕ್ಕೆ ಪವಿತ್ರ ಕುರಾನ್ನ ಸೂಕ್ತ ಅವತೀರ್ಣವಾಯಿತು. ನಂತರ ಕಿಯಾಮತ್ನ ದಿನ, ಆ ಪುನರುತ್ಥಾನದ ದಿನ, ವಿಚಾರಣೆಯ ದಿನ ದೇವನು ಪ್ರಶ್ನಿಸ್ತಾನೆ, ಆ ಮಗುವಿನೊಂದಿಗೆ ಯಾವ ಕಾರಣಕ್ಕಾಗಿ ನಿನ್ನನ್ನು ಹೂಳಲಾಯಿತು ಎಂದು. ಈ ರೀತಿ ಅಲ್ಲಿ ಜೂಜಾಟ ವ್ಯಾಪಕವಾಗಿತ್ತು, ಮದ್ಯಪಾನ ಇತ್ತು, ಚಿಕ್ಕ ಪುಟ್ಟ ಕಾರಣಗಳಿಗಾಗಿ ವರ್ಷಗಟ್ಟಲೆ ಯುದ್ಧವನ್ನು ಮಾಡ್ತಾ ಇದ್ರು. ಇಂತಹ ಒಂದು ಅನಾಗರಿಕವಾದಂತಹ ಒಂದು ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರು ಹುಟ್ಟಿ ಬೆಳೀತಾರೆ. ಆದರೆ ಪ್ರವಾದಿ ಮೊಹಮ್ಮದರ ಆ ಕೆಡುಕಿಗೆ ಬಲಿಯಾಗಲಿಲ್ಲ. ಆದ ಕಾರಣ ಚಿಕ್ಕಂದಿನಲ್ಲೇ ಜನರು ಅವರನ್ನು ಸಾದಿಕ್ ಅಮೀನ್ ಅಂತ ಹೇಳಿ ಕರೀತಾ ಇದ್ರು, ಸತ್ಯಸಂಧ, ವಿಶ್ವಾಸಾರ್ಹ ಅಂತ ಹೇಳಿ ಅವರನ್ನು ಕರೀತಾ ಇದ್ರು. ಕಾರಣ ಅವರ ಜೀವನ ಅಷ್ಟು ಪರಿಶುದ್ಧವಾಗಿತ್ತು. ಅವರು ಈ ಕೆಡುಕುಗಳನ್ನೆಲ್ಲ ನೋಡಿ ಬೇಸತ್ತಾ ಇದ್ರು. ಮತ್ತು ಅವರಿಗೆ 40 ವರ್ಷ ಪ್ರಾಯವಾದಾಗ ಅವರು ಇದರ ಬಗ್ಗೆ ಹೆಚ್ಚು ಚಿಂತಿತರಾದರು.
ಹಿರಾ ಎನ್ನುವಂತಹ ಒಂದು ಗುಹೆಗೆ ಹೋಗಿ ಧ್ಯಾನಾಸಕ್ತರಾಗ್ತಾರೆ. ಮತ್ತು ಜಿಬ್ರೀಲ್ ಎನ್ನುವಂತಹ ಆಂಜಲ್, ಇವರು ಯಾರು ಮಲಕ್ ದೇವಚರ ಬಂದು ಅವರಿಗೆ ಪವಿತ್ರ ಕುರಾನ್ನ ಈ ಸೂಕ್ತಗಳನ್ನು ಅವತೀರ್ಣಗೊಳಿಸಿಕೊಡ್ತಾರೆ. ಆ 40 ವರ್ಷದಲ್ಲಿ ಅವರಿಗೆ ಪ್ರವಾದಿತ್ವ ಲಭಿಸ್ತದೆ. ಅವರು 63 ವರ್ಷ ಬದುಕಿದ್ದಾರೆ. ಈ 40ರಿಂದ ಮತ್ತು 63 ವರ್ಷದ ಆ ತನಕ 23 ವರ್ಷಗಳಲ್ಲಿ ಇಡೀ ಅರೇಬಿಯಾವನ್ನು ಅವರು ಬದಲಾಯಿಸ್ತಾರೆ. ಇಡೀ ಅರೇಬಿಯಾದಲ್ಲಿ ಒಂದು ಬದಲಾವಣೆಯನ್ನು ತರ್ತಾರೆ. ಅನಾಗರಿಕವಾಗಿದ್ದಂತಹ ಒಂದು ಸಮಾಜ ನಾಗರಿಕ ಸಮಾಜವಾಗಿ ರೂಪುಗೊಳ್ಳುತ್ತದೆ. ಒಂದು ಉತ್ತಮ ಉನ್ನತ ಚಾರಿತ್ರ್ಯವಂತ ಒಂದು ಸಮಾಜ ಅಲ್ಲಿ ಬೆಳೆಯುತ್ತದೆ. ಯಾವುದೇ ಬಲಪ್ರಯೋಗದಿಂದಲ್ಲ. ಬಲಪ್ರಯೋಗದಿಂದ ಒಂದು ಜನತೆಯನ್ನು ಬದಲಾಯಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಬದಲಾಗಿ ಮನಪರಿವರ್ತನೆ, ಹೃದಯ ಪರಿವರ್ತನೆ, ಮನಪರಿವರ್ತನೆ, ಹೃದಯ ಪರಿವರ್ತನೆಯ ಮೂಲಕ ಒಂದು ಸಮಾಜವನ್ನು ಅಲ್ಲಿ ಸೃಷ್ಟಿಸ್ತಾರೆ. ಕ್ಷಿಪ್ರ ಕ್ರಾಂತಿ, ಒಂದು ಕ್ಷಿಪ್ರ ಕ್ರಾಂತಿ, ರಕ್ತರಹಿತ ಕ್ರಾಂತಿ ಅಂತ ಹೇಳಿ ನಾವು ಕರೆಯಬಹುದು. ಆದರೆ ನೀವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ಅಧ್ಯಯನ ನಡೆಸಿದರೆ ಅವರ ಕಾಲದಲ್ಲಿ ಯುದ್ಧಗಳು ಕೂಡ ನಡೆದಿದೆ, ಬಹಳಷ್ಟು ಯುದ್ಧಗಳು ನಡೆದಿದೆ. ಈ ಎಲ್ಲ ಯುದ್ಧಗಳಲ್ಲಿ ಒಟ್ಟು ಮೃತರಾದವರು ಅಂತ ಹೇಳಿದರೆ 1,000 ಮಂದಿ, 1,000ದಷ್ಟು ಮಂದಿ ಎರಡೂ ಕಡೆಯಿಂದಲೂ, ಶತ್ರು ಮತ್ತು ಇವರ ಕಡೆಯಿಂದ ಎರಡೂ ಕಡೆಯಿಂದಲೂ ಒಟ್ಟು ಮೃತರಾದವರು 1,000 ಅಲ್ಲ. ಆದರೆ ನಮ್ಮ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅನ್ನೆಲ್ಲ ತೆಗೆದು ನೋಡಿದರೆ ಲಕ್ಷಾಂತರ ಮಂದಿ ಹಸುನಿಗಿದ್ದಾರೆ, ಲಕ್ಷಾಂತರ ಮಂದಿ ತಮ್ಮ ಜೀವವನ್ನು ಕಳಕೊಂಡಿದ್ದಾರೆ. ಆದರೆ ಇದರಲ್ಲಿ 1,000 ನೋಡಿ, ಇದು ಎಲ್ಲ ಕಾಲದಲ್ಲಿ ಇರುವಂತಹದ್ದು. ಯಾವಾಗ ನಾವು ಒಳಿತಿನ ಕೆಲಸವನ್ನು ಮಾಡ್ತೇವೋ ಅದಕ್ಕೆ ಒಂದು ವಿರೋಧಿ ಶಕ್ತಿ ಇರ್ತದೆ. ಶಿಷ್ಟ ಶಕ್ತಿಯ ವಿರುದ್ಧ ಒಂದು ದುಷ್ಟ ಶಕ್ತಿ ಇರ್ತದೆ. ನೀವು ರಾಮಾಯಣ ಮಹಾಭಾರತ ಇವುಗಳನ್ನೆಲ್ಲ ಅಧ್ಯಯನ ನಡೆಸಿದರೆ ತಮಗೆ ಕಂಡುಕೊಳ್ಬಹುದು. ಯಾವಾಗೆಲ್ಲ ಶಿಷ್ಟ ಶಕ್ತಿ, ಒಳ್ಳೆಯವರು ಈ ಸಮಾಜಕ್ಕೆ ಬರ್ತಾರ, ಅದರ ವಿರುದ್ಧ ಒಂದು ಕೆಟ್ಟ ಶಕ್ತಿ ಕೂಡ ಕೆಲಸ ಮಾಡ್ತದೆ. ಕೆಲವೊಮ್ಮೆ ಇಂತಹ ಹೋರಾಟಗಳು, ಸಂಘರ್ಷಗಳು ಕೂಡ ನಡೆಯುತ್ತದೆ. ಈ ಎಲ್ಲ ಯುದ್ಧಗಳು ಪ್ರವಾದಿಯವರ ಆಸಕ್ತಿಯಿಂದ ನಡೆದಂತಹ ಯುದ್ಧಗಳಲ್ಲ, ಬದಲಾಗಿ ಡಿಫೆನ್ಸಿಗಾಗಿ, ಶತ್ರುಗಳು ಅಟ್ಯಾಕ್ ಮಾಡುವಾಗ ಅದನ್ನು ಡಿಫೆನ್ಸಿಗಾಗಿ ಇವರು ಮಾಡಿದಂತಹ ಯುದ್ಧಗಳಾಗಿವೆ ಇದು. ಹೊರತು ಪ್ರವಾದಿಯವರು ಸ್ವತಃ ಆಸಕ್ತಿಯಿಂದ ಮುಂದಾಳತ್ವವನ್ನು ವಹಿಸಿ ಈ ಯುದ್ಧಗಳು ನಡೆದಿದ್ದಲ್ಲ. ಇದು ಎಲ್ಲ ಕಾಲಘಟ್ಟದಲ್ಲಿ ಈಗಲೂ ಕೂಡ ಅದು ಶಸ್ತ್ರ ಉಪಯೋಗಿಸಿ ನಡೆಯದಿದ್ದರೂ ಕೂಡ ವೈಚಾರಿಕವಾದಂತಹ ಯುದ್ಧಗಳು ಇಂದು ನಡೆಯುತ್ತಾ ಇದೆ. ನಾವು ಏನಾದರೂ ಒಂದು ಒಳಿತಿನ ವಿಷಯವನ್ನು ಹೇಳುವಾಗ ಅದಕ್ಕೆ ಪ್ರತಿಯೊಂದು ಕೆಡುಕಿನ ಚಿಂತನೆಗಳನ್ನು ಇಲ್ಲಿ ಹರಡಿಬಿಡಲಾಗ್ತದೆ. ನಾವು ಸೌಹಾರ್ದದ ಒಂದು ಸಂದೇಶವನ್ನು ಇಲ್ಲಿ ಪ್ರಸರಿಸುವಾಗ ಇಲ್ಲಿ ಒಂದು ಸಂಘರ್ಷದ, ವಿದ್ವೇಷದ, ಅಪನಂಬಿಕೆಯ ಒಂದು ಮೆಸೇಜನ್ನು ಇಲ್ಲಿ ಹರಿಯಬಿಡಲಾಗ್ತದೆ. ಅದು ಎಲ್ಲ ಕಾಲಘಟ್ಟದಲ್ಲಿ ಕೂಡ ನಡೆಯುವಂಥದ್ದು. ಸೊ ಪ್ರವಾದಿ ಮುಹಮ್ಮದರು ಈ ರೀತಿ ಅಲ್ಲಿ ಅವರು ತಮ್ಮ ಆದರ್ಶದ ಮೂಲಕ, ದೈವಿಕ ಸಂದೇಶದ ಮೂಲಕ, ಪವಿತ್ರ ಕುರಾನ್ ಪ್ರವಾದಿ ಮುಹಮ್ಮದರ ಮೂಲಕ ಅವತೀರ್ಣಗೊಂಡಂತಹ ಗ್ರಂಥವಾಗಿದೆ. ಅದು ಕೂಡ ಕೊನೆಯ ಗ್ರಂಥ. ಇಂದು ಕೂಡ ಅದು ತನ್ನ ಮೂಲ ರೂಪದಲ್ಲಿ ಇಂದು ಕೂಡ ಅಸ್ತಿತ್ವದಲ್ಲಿದೆ. ಅದೇ ರೀತಿ ಪ್ರವಾದಿ ಮುಹಮ್ಮದರ ಜೀವನ ಅದೊಂದು ತೆರೆದ ಪುಸ್ತಕವಾಗಿದೆ, ತೆರೆದ ಕನ್ನಡಿಯಾಗಿದೆ. 1450 ವರ್ಷಗಳ ಹಿಂದೆ ಅವರು ಬಾಳಿದ್ರೂ ಕೂಡ ಇಂದಿಗೂ ಕೂಡ ಅವರ ಎಲ್ಲ ವಿಷಯಗಳು ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಟ್ಟಿದೆ. ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ಕೂಡ ನಮಗೆ ಅವರ ಜೀವನದಿಂದ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ನಮಗೆ ಉಲ್ಲೇಖಿಸಲ್ಪಟ್ಟಿದೆ ಅಂತ ಹೇಳಿದರೆ, ಒಂದು ಉದಾಹರಣೆಗೆ ಹೇಳುವುದಿದ್ದರೆ, ಅವರು ಟಾಯ್ಲೆಟ್ಗೆ ಹೇಗೆ ಹೋಗ್ತಾ ಇದ್ರು ಎಂಬುದು ಕೂಡ ಇಂದು ನಮಗೆ ಸಿಗ್ತದೆ. ಯಾವ ಕಾಲನ್ನಿಟ್ಟು ಟಾಯ್ಲೆಟ್ಗೆ ಪ್ರವೇಶಿಸ್ತಾ ಇದ್ರು, ಯಾವ ಕಾಲನ್ನು ಇಟ್ಟು ಟಾಯ್ಲೆಟ್ನಿಂದ ಹೊರಗೆ ಬರ್ತಾ ಇದ್ರು ಅಂತೇಳಿ. ಈಗ ಈ ಸೆಂಚುರಿಯಲ್ಲಿ ಜೀವಿಸಿದಂತಹ ವ್ಯಕ್ತಿಗಳ ಜೀವನ ಚರಿತ್ರೆ ಇಷ್ಟೊಂದು ನಿಖರವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ಸಂರಕ್ಷಿಸುವಂತಹ ವ್ಯವಸ್ಥೆ ದೇವರು ಮಾಡಿದ್ದಾನೆ ಪ್ರವಾದಿ. ಯಾಕೆಂತ ಹೇಳಿದರೆ ಪ್ರವಾದಿಯ ಈ ಜೀವನ ಅದು ಏನಾಗಿದೆ, ಅದು ಸಾರ್ವಕಾಲಿಕವಾಗಿದೆ, ಎಲ್ಲ ಕಾಲಘಟ್ಟಕ್ಕೂ ಕೂಡ ಅನ್ವಯವಾಗುವಂತಹದ್ದು, ಸಮಗ್ರ ಆಗಿದೆ. ಅದೇ ರೀತಿ ಸಾರ್ವಕಾಲಿಕವಾಗಿದೆ, ಎಲ್ಲ ಕಾಲಘಟ್ಟಕ್ಕೂ ಕೂಡ ಅನ್ವಯವಾಗುವಂಥ 1450 ವರ್ಷಗಳ ಹಿಂದೆ ಅವರು ಮಾಡಿದಂತಹ ಆ ಮಾರ್ಗದರ್ಶನ ಇಂದಿಗೂ ಕೂಡ ಅದು ಸೂಕ್ತವಾಗಿದೆ. ಯಾವೆಲ್ಲ ಸೂತ್ರಗಳನ್ನು ಅವರು ಅಂದು ಅಳವಡಿಸಿದ್ರೋ ಅದೇ ಸೂತ್ರಗಳನ್ನು ನಾವು ಇಂದು ಅಳವಡಿಸಿದ್ದೇ ಆದರೆ ಖಂಡಿತವಾಗಿಯೂ ಇಲ್ಲಿರುವಂತಹ ಸಮಸ್ಯೆಗಳನ್ನು, ಇಲ್ಲಿರುವಂತಹ ಕೆಡುಕುಗಳನ್ನು ನಮಗೆ ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಪ್ರವಾದಿ ಮುಹಮ್ಮದರ ಸಂದೇಶ, ಮಾರ್ಗದರ್ಶನ ಅದು ಸಾರ್ವತ್ರಿಕವಾಗಿದೆ. ಅದು ಎಲ್ಲರಿಗೂ ಕೂಡ ಅನ್ವಯವಾಗುವಂಥದ್ದು. ಯಾವುದೇ ಒಂದು ಕಮ್ಯುನಿಟಿಗೆ, ಯಾವುದೇ ಒಂದು ಸಮುದಾಯಕ್ಕೆ, ಯಾವುದೇ ಒಂದು ಗೋತ್ರಕ್ಕೆ ಸೀಮಿತವಾದಂಥದ್ದಲ್ಲ, ಬದಲಾಗಿ ಎಲ್ಲ ಜನರಿಗೂ, ಒಟ್ಟು ಮನುಷ್ಯರಿಗೆ ಅದು
ಅದು ಅಳವಡಿಸಲಿಕ್ಕೆ ಯೋಗ್ಯ. ಕುರಾನಲ್ಲಿ ಹೇಳ್ತದೆ, ಕುಲ್ ಯಾ ಅಯ್ಯುಹನ್ನಾಸ್ ಇನ್ನಿ ರಸೂಲುಲ್ಲಾಹಿ ಇಲೈಕುಂ ಜಮಿಯಾ ಅಂತ ಹೇಳಿದರೆ, ನಾನು ಸರ್ವ ಮನುಷ್ಯರ ಕಡೆಗೆ ಪ್ರವಾದಿಯಾಗಿ ಬಂದಿದ್ದೇನೆ. ಒಮಾ ಅರ್ಸಲ್ನಾಕ ಇಲ್ಲಾ ರಹ್ಮತುಲ್ಲಿಲ್ ಆಲಮೀನ್, ಅವರು ಇಡೀ ಮಾನವ ಕುಲಕ್ಕೆ ರಹ್ಮತ್ತಾಗಿ ಅನುಗ್ರಹವಾಗಿ ಬಂದವರಾಗಿದ್ದಾರೆ ಅಂತ ಹೇಳಿ. ಒಮಾ ಅರ್ಸಲ್ನಾಕ ಇಲ್ಲಾ ಕಾಫತಲ್ ಲಿನ್ನಾಸಿ ಬಶೀರಂ ವ ನಜೀರಾ, ನಾವು ಪ್ರವಾದಿಯನ್ನು ಇಡೀ ಮನುಷ್ಯರಿಗೆ ಶುಭವಾರ್ತೆ ನೀಡುವವರಾಗಿ, ಎಚ್ಚರಿಕೆ ನೀಡುವವರಾಗಿ ಕಳುಹಿಸಿದ್ದೇವೆ. ಇದು ಪವಿತ್ರ ಕುರಾನ್ನ ಸೂಕ್ತಗಳಾಗಿದೆ. ಪ್ರವಾದಿ ಮುಹಮ್ಮದರನ್ನು ಪವಿತ್ರ ಕುರಾನ್ ಈ ರೀತಿ ಪರಿಚಯಿಸ್ತದೆ. ಅಂದರೆ ಅವರಿಗೆಲ್ಲ ಇಡೀ ಮಾನವ ಕುಲಕ್ಕೆ ಅವರು ಅನ್ವಯ ಆಗುವಂತಹವರು ಅಂತೇಳಿ. ಅದೇ ರೀತಿ ಇಂದಿಗೂ ಕೂಡ ಅವರ ಸಂದೇಶಗಳು, ಅವರ ಮಾರ್ಗದರ್ಶನ ಪ್ರಸ್ತುತವಾಗಿದೆ. ಜಾರ್ಜ್ ಬರ್ನಾರ್ಡ್ ಶಾ ಎನ್ನುವಂತಹ ಬ್ರಿಟಿಷ್ ನಾಟಕಕಾರ ಅವರು ಹೇಳ್ತಾರೆ, ಜಾರ್ಜ್ ಬರ್ನಾರ್ಡ್ ಶಾ, ಪ್ರವಾದಿ ಮೊಹಮ್ಮದರನ್ನು ಮಾನವ ಕುಲದ ವಿಮೋಚಕ ಎಂದೇ ಕರೆಯಬೇಕು. ಒಂದು ವೇಳೆ ಪ್ರವಾದಿ ಮೊಹಮ್ಮದರಂತಹ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಇಂದು ಇದ್ದಿದ್ದರೆ ಈ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಅವರು ನಿವಾರಿಸ್ತಾ ಇದ್ರು ಅಂತೇಳಿ. ಇಲ್ಲಿ ಒಂದು ಶಾಂತಿ, ಸಮಾಧಾನದ, ನೆಮ್ಮದಿಯ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಪ್ರೀತಿಯ ಬಂಧುಗಳೇ, ಒಂದು ಸಂಶಯದ, ಅಪನಂಬಿಕೆಯ, ಅವಿಶ್ವಾಸದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲೂ ಕೂಡ ಸಂಶಯ, ಒಬ್ಬರನ್ನೊಬ್ಬರು ನೋಡುವುದೇ ಸಂಶಯದ ದೃಷ್ಟಿಯಿಂದ. ಇಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಇಂತಹ ಮಹಾಪುರುಷರುಗಳ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ನಡೆಸಬೇಕು. ಅದರಲ್ಲಿ ನಮಗೆ ಬಹಳಷ್ಟು ಪಾಠಗಳಿದೆ, ಸಂದೇಶಗಳು ನಮಗೆ ಅದರಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸುವುದರ ಮೂಲಕ, ಕಠಿಣ ಕಾನೂನುಗಳನ್ನು ತರುವುದರ ಮೂಲಕ ಇಲ್ಲಿಯ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಸ್ವತಃ ಇಲ್ಲಿ ನೋಡ್ತಾ ಇದ್ದೇವೆ. CC ಕ್ಯಾಮೆರಾಗಳು ಹೆಚ್ಚಾಗ್ತಾ ಇದೆ, ಕಾನೂನುಗಳು ಕಠಿಣಗೊಳ್ತಾ ಇದೆ, ಆದರೆ ಅದರ ಜೊತೆಗೆ ಕೆಡುಕುಗಳು ಕೂಡ ಹೆಚ್ಚಾಗ್ತಾ ಇದೆ. ಕೆಡುಕನ್ನು ನಿಯಂತ್ರಿಸಲು ಇದರಿಂದ ಸಾಧ್ಯವಿಲ್ಲ. ಕೆಡುಕನ್ನು ನಿಯಂತ್ರಿಸಬೇಕಾದರೆ ನಾವು ಮನುಷ್ಯನ ಚಿಂತನೆಗಳನ್ನು ಬದಲಾಯಿಸಬೇಕು. ಮನುಷ್ಯನಲ್ಲಿ ದೈವಿಕ ಪ್ರಜ್ಞೆಯನ್ನು ಮೂಡಿಸಬೇಕು. ದೇವನಿದ್ದಾನೆ, ಆತನು ನನ್ನನ್ನು ನೋಡುತ್ತಾ ಇದ್ದಾನೆ. CC ಕ್ಯಾಮೆರಾವನ್ನು ತಪ್ಪಿಸಿ ನಾವು ಏನಾದರೂ ಮಾಡಬಹುದು, ಆದರೆ ದೇವನ ಕಣ್ಣಿನಿಂದ ನಿಮಗೆ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಜೀವನ ಇದು ಶಾಶ್ವತವಲ್ಲ, ಇದು ನಶ್ವರವಾದಂತಹ ಜೀವನವಾಗಿದೆ. ಈ ಜೀವನದ ಬಳಿಕ ಮತ್ತೊಂದು ಜೀವನ ಇದೆ, ಅದು ಶಾಶ್ವತವಾದಂತಹ ಜೀವನವಾಗಿದೆ, ಪರಲೋಕ ಜೀವನವಾಗಿದೆ. ಅಲ್ಲಿ ದೇವನು ನಮ್ಮನ್ನು ವಿಚಾರಿಸ್ತಾನೆ, ಅಲ್ಲಿ ವಿಚಾರಣೆ ನಡೆಯುತ್ತದೆ. ಒಂದು ವೇಳೆ ವಿಚಾರಣೆ ಇಲ್ಲ ಎಂದಾದರೆ ನಮ್ಮ ಜೀವನಕ್ಕೆ ಯಾವುದೇ ಅರ್ಥ ಇಲ್ಲ. ನಾನು ಮಾತನಾಡುವಂತಹ ಈ ಮಾತಿಗೆ ಯಾವುದೇ ಪ್ರಶಸ್ತಿ ಇಲ್ಲ, ನೀವು ಕೇಳುವುದಕ್ಕೂ ಕೂಡ ಯಾವುದೇ ಒಂದು ಪ್ರಸಕ್ತಿ ಇಲ್ಲ. ಬದಲಾಗಿ ಇಂತಹ ಒಂದು ಪರಲೋಕದ ನಂತರ ಒಂದು ಅಕೌಂಟಬಿಲಿಟಿ, ಒಂದು ವಿಚಾರಣೆ ಇದೆ ಎಂದು ಮನುಷ್ಯನಲ್ಲಿ ಆ ಪ್ರಜ್ಞೆ ಜಾಗೃತವಾದರೆ ಮಾತ್ರ ಆತ ಕೆಡುಕಿನಿಂದ ದೂರ ಉಳಿಲಿಕ್ಕೆ ಸಾಧ್ಯ, ಆತ ಉನ್ನತ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ. ನಮ್ಮ ಸ್ವಭಾವ ಒಳ್ಳೆಯದಾಗಬೇಕು. ನಾನು ಬಹಳಷ್ಟು ನಮಾಜ್ ಮಾಡ್ತೇನೆ, ಉಪವಾಸ ವ್ರತ ಆಚರಿಸ್ತೇನೆ, ಹಜ್ ಕೈಗೊಳ್ತೇನೆ, ಇದರಿಂದ ಯಾವುದೇ ಬದಲಾವಣೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಯಶಸ್ಸಿನ ಮಾನದಂಡವಲ್ಲ. ಬದಲಾಗಿ ಯಶಸ್ಸಿನ ಮಾನದಂಡ ಆತ ಸಚ್ಚರಿತ ವ್ಯಕ್ತಿಯಾಗಬೇಕು, ಆತ ಸುಸಂಸ್ಕೃತ ವ್ಯಕ್ತಿಯಾಗಬೇಕು, ಸ್ವಭಾವ ಒಳ್ಳೆಯದಾಗಬೇಕು. ಪ್ರವಾದಿ ಮೊಹಮ್ಮದ್ ಅತ್ಯುನ್ನತ ಸ್ವಭಾವದ ವ್ಯಕ್ತಿಯಾಗಿದ್ದರು. ಇನ್ನಕಲ ಅಲಾ ಕುಲ್ಕಿನ್ ಅಲೀಂ ಎಂದು ಪವಿತ್ರ ಕುರಾನ್ ಅವರನ್ನು ಪರಿಚಯಪಡಿಸುತ್ತದೆ. ಅವರು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದರು ಅಂತ ಹೇಳಿ. ಚಾರಿತ್ರ್ಯ ಬಹಳ ಪ್ರಾಮುಖ್ಯವಾಗಿದೆ. ಈ ರೀತಿ ನಮ್ಮ ಚಾರಿತ್ರ್ಯದ ಮೂಲಕ ನಾವು ಜನರನ್ನು ಬದಲಾಯಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಶತ್ರುಗಳು ಇದ್ದರು, ಆದರೆ ಶತ್ರುಗಳು ಎಂದೂ ಕೂಡ ಪ್ರವಾದಿಯವರ ಚಾರಿತ್ರ್ಯದ ಮೇಲೆ ಕೈ ಎತ್ತಲಿಲ್ಲ. ಚಾರಿತ್ರ್ಯದ ಬಗ್ಗೆ ಆಕ್ಷೇಪ ಅವರಿಗೆ ಇರಲಿಲ್ಲ. ಅವರು ಹೇಳಿದಂತಹ ಸಂದೇಶ, ಬೋಧನೆಗಳು, ಅದರ ಬಗ್ಗೆ ಅವರಿಗೆ ಆಕ್ಷೇಪವಿದ್ದೇ ಹೊರತು ಅವರ ಚಾರಿತ್ರ್ಯದ ಬಗ್ಗೆ, ಅವರ ಸ್ವಭಾವದ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಗಳಿರಲಿಲ್ಲ. ಆದ ಕಾರಣ ಶತ್ರುಗಳು ಕೂಡ ಅವರ ಸೊತ್ತುಗಳನ್ನು ಸಂರಕ್ಷಿಸಿಡಲಿಕ್ಕಾಗಿ ಪ್ರವಾದಿಯವರ ಬಳಿಯೇ ತಂದು ಒಪ್ಪಿಸ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಇವರು ಸತ್ಯಸಂಧ, ಪ್ರಾಮಾಣಿಕ, ಮೋಸ ಮಾಡದಂತಹ ವ್ಯಕ್ತಿ, ನಮ್ಮ ವಸ್ತುಗಳನ್ನು ಈತ ಸಂರಕ್ಷಿಸಲಿಕ್ಕೆ ಸೂಕ್ತ ವ್ಯಕ್ತಿ, ನಾವು ಕೇಳಿದ ದಿನ ಆತನು ಹಿಂದಿರುಗಿಸ್ತಾನೆ ಎನ್ನುವಂತಹ ವಿಶ್ವಾಸ ಅವರಿಗೆ ಪ್ರವಾದಿಯವರಲ್ಲಿ ಇತ್ತು. ಸೊ ಈ ರೀತಿ ಮನಸ್ಸಿನ, ನಾನೊಂದು ಉದಾಹರಣೆ ಹೇಳ್ತೇನೆ ತಮ್ಮ ಮುಂದೆ. ಅವರು ಯಾವ ರೀತಿ ಅವರ ವಿಷಯಗಳು ಯಾವ ರೀತಿ ಮನಸ್ಸನ್ನು ನಾಡ್ತಾ ಇತ್ತು ಅಂತ ಹೇಳಿ, ಯಾವ ರೀತಿ ಅವರು ಒಂದು ಜನತೆಯನ್ನು ಪರಿವರ್ತಿಸಿದ್ರು ಅಂತೇಳಿ ಒಂದೇ ಒಂದು ಉದಾಹರಣೆ ನೋಡಿ. ಒಮ್ಮೆ ಓರ್ವ ವ್ಯಕ್ತಿ, ವ್ಯಭಿಚಾರ ಮಾಡುವಂತಹ ವ್ಯಕ್ತಿ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ವ್ಯಭಿಚಾರದ ಅನುಮತಿಯನ್ನು ಕೇಳ್ತಾನೆ. ನನಗೆ ಒಂದು ವ್ಯಭಿಚಾರ ಮಾಡುವಂತಹ ಅನುಮತಿ ನೀವು ನೀಡಬೇಕು. ಆಗ ಪ್ರವಾದಿಯವರು ಹೇಳ್ತಾರೆ, ಆಯ್ತು, ನಿನಗೆ ಅನುಮತಿಯನ್ನು ನೀಡ್ತೇನೆ. ಒಂದು ವೇಳೆ ಯಾರಾದರೂ ನಿನ್ನ ತಾಯಿಯ ಮೇಲೆ ವ್ಯಭಿಚಾರ ಮಾಡಿದರೆ ನೀನೇನು ಮಾಡ್ತೀವಿ?
ಅಂತೇಳಿ ಪ್ರಶ್ನಿಸಿದರು. ನಾನು ಆತನನ್ನು ಕೊಂದು ಬಿಡ್ತೇನೆ ಅಂತೇಳಿ ಹೇಳಿದ, ಬಹಳ ಸಿಟ್ಟಿನಿಂದ. ಅದೇ ರೀತಿ ಒಂದು ವೇಳೆ ನಿನ್ನ ಪತ್ನಿಯ ವಿರುದ್ಧ ಯಾರಾದರೂ ವ್ಯಭಿಚಾರ ಮಾಡಿದರೆ, ಪತ್ನಿಯ ಮೇಲೆ ಮಾಡಿದರೆ, ನಿನ್ನ ಪುತ್ರಿಯ ಮೇಲೆ ಮಾಡಿದರೆ, ನಿನ್ನ ಸಹೋದರಿಯ ಮೇಲೆ ಮಾಡಿದರೆ, ಈ ರೀತಿ ಪ್ರವಾದಿಗಳು ಪ್ರಶ್ನಿಸ್ತಾ ಹೋದರು. ಆಗ ಬಹಳ ರೋಷಾಕುಲನಾಗಿ ಆ ವ್ಯಕ್ತಿ ಹೇಳಿದ, ನಾನು ಅವರನ್ನು ಜೀವಂತ ಬಿಡಲಿಕ್ಕಿಲ್ಲ ಅಂತೇಳಿ. ಆಗ ಪ್ರವಾದಿಯವರು ಹೇಳಿದರು, ಆಯಿತು, ನಾನು ನಿನಗೆ ವ್ಯಭಿಚಾರದ ಅನುಮತಿಯನ್ನು ನೀಡ್ತೇನೆ, ಆದರೆ ನೀನು ವ್ಯಭಿಚಾರ ಮಾಡುವಂತಹ ಆ ಮಹಿಳೆ ಯಾರದೇ ತಾಯಿಯಾಗಿರಬಾರದು, ಯಾರದೇ ಪುತ್ರಿಯಾಗಿರಬಾರದು, ಯಾರದೇ ಸಹೋದರಿಯಾಗಿರಬಾರದು, ಯಾರದೇ ಪತ್ನಿಯಾಗಿರಬಾರದು ಅಂತ ಹೇಳಿ ಅವರು ಹೇಳ್ತಾರೆ. ಆಗ ಆತನ ಮನ ಪರಿವರ್ತನೆ ಆಯಿತು. ಆತನ ಈ ರೀತಿ ಮನಸ್ಸಿಗೆ ನಾಟುವ ಮೂಲಕ ಬಹಳ ಮಾರ್ಮಿಕವಾಗಿ ಇಡೀ ಒಂದು ಜನತೆಯನ್ನು ಅವರು ಬದಲಾಯಿಸಿ, ಅದೇ ಸೂತ್ರಗಳು ಇಂದು ಕೂಡ ನಮ್ಮ ಮುಂದೆ ಇದೆ. ಅದರಿಂದ ಸಾಧ್ಯ ಇದೆ. ಇಲ್ಲಿ ಬಲ ಪ್ರಯೋಗದಿಂದ, ಇದರ ಕಠಿಣವಾದಂತಹ ಕಾನೂನುಗಳಿಂದ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾವು ಜನರಿಗೆ ಕನ್ವಿನ್ಸ್ ಮಾಡಬೇಕು. ಈ ರೀತಿಯಾದಂತಹ ಸಂದೇಶಗಳನ್ನು ನಾವು ವ್ಯಾಪಕಗೊಳಿಸಬೇಕು. ಅದೇ ರೀತಿ ಧರ್ಮಗಳನ್ನು ನಾವು ಪರಸ್ಪರ ತಿಳಿದುಕೊಳ್ಳಬೇಕು. ನೋಡಿ, ಈಗ ನಾನು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡೆ, ಕೆಲವು ವಿಷಯಗಳು ಗೊತ್ತಾಯಿತು. ಈ ರೀತಿ ನಾವು ಸೌಹಾರ್ದತೆಯಿಂದ ನಾವು ಬಾಳಬೇಕು. ಪರಸ್ಪರ ವಿಷಯಗಳನ್ನು ನಾವು ಹಂಚಿಕೊಳ್ಬೇಕು. ನಾವು ಜಮಾತೆ ಇಸ್ಲಾಮಿ ಹಿಂದ್ ಈದ್ ಸೌಹಾರ್ದ ಕೂಟಗಳನ್ನು ನಾವು ಮಾಡ್ತೇವೆ, ದೀಪಾವಳಿ ಸೌಹಾರ್ದ ಕೂಟಗಳನ್ನು ಮಾಡ್ತೇವೆ, ಅದೇ ರೀತಿ ಕ್ರಿಸ್ಮಸ್ ಸೌಹಾರ್ದ ಕೂಟಗಳನ್ನು ಮಾಡ್ತೇವೆ. ಅದೇ ರೀತಿ ಎಲ್ಲ ಒಟ್ಟಿಗೆ ಸೇರಿ ಚಹಾ ಕೂಟಗಳನ್ನು, ವಿಚಾರಗೋಷ್ಠಿಗಳನ್ನು, ಸಂವಾದ ಕಾರ್ಯಕ್ರಮಗಳನ್ನು, ಇಂತಹ ಕಾರ್ಯಕ್ರಮಗಳೆಲ್ಲ ನಡೆಸುವುದರ ಮೂಲಕ ಪರಸ್ಪರ ಧರ್ಮಗಳ ಮಧ್ಯೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು. ಧರ್ಮಗಳು ನಿಗೂಢ ಆಗಿರಬಾರದು, ಅದು ಬಹಿರಂಗಗೊಳ್ಳಬೇಕು. ನಾವು ಬೇಡದ ವಿಷಯಗಳನ್ನು ಚರ್ಚಿಸ್ತೇವೆ, ಕ್ರಿಕೆಟ್ನ ಬಗ್ಗೆ ಚರ್ಚಿಸ್ತೇವೆ, ಫಿಲ್ಮ್ನ ಬಗ್ಗೆ ಚರ್ಚಿಸ್ತೇವೆ, ಏನಾದರೂ ಒಂದು ಘಟನೆ ಸಮಾಜದಲ್ಲಿ ನಡೆದರೆ ಅದರ ಬಗ್ಗೆ ಚರ್ಚಿಸ್ತೇವೆ. ಆದರೆ ಧರ್ಮದ ಬಗ್ಗೆ ಚರ್ಚಿಸುವಾಗ ಅದರಲ್ಲಿ ಏನೋ ಒಂದು ಹಿಂಜರಿಕೆ, ಒಂದು ಅಳುಕು ನಮ್ಮಲ್ಲಿ ಉಂಟಾಗ್ತದೆ. ಆ ಹಿಂಜರಿಕೆ ಹೋಗಬೇಕು. ಧರ್ಮಗಳು ನಿಗೂಢತೆಯಿಂದ ಹೊರಗೆ ಬರಬೇಕು, ಬಹಿರಂಗಗೊಳ್ಳಬೇಕು. ಆಗ ಏನಾಗ್ತದೆ, ತಪ್ಪು ತಿಳುವಳಿಕೆ ಹೋಗಿಬಿಡ್ತದೆ, ಅಪನಂಬಿಕೆಗಳು ಹೋಗಿಬಿಡ್ತದೆ. ನಾವು ಪರಸ್ಪರ ಹತ್ತಿರರಾಗ್ತೇವೆ, ನಮ್ಮ ಸಂಬಂಧ ಗಟ್ಟಿಯಾಗ್ತದೆ. ನನಗೆ ಬಹಳ ಒಂದು ಇಲ್ಲಿ ಎಂಟರ್ ಆಗುವಾಗಲೇ ನಾನೊಂದು ಸ್ಲೋಗನ್ ಓದಿದೆ, ಯುನಿಟಿ ಇನ್ ಡೈವರ್ಸಿಟಿ. ಇಲ್ಲಿ ಬರೆಯಲಾಗಿದೆ ಅಲ್ಲ, ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಇದು ನಮ್ಮ ದೇಶದ ವೈಶಿಷ್ಟ್ಯತೆಯಾಗಿದೆ. ಈ ದೇಶದ ವೈಶಿಷ್ಟ್ಯತೆಯನ್ನು ನಾವು ಉಳಿಸಿ ಬೆಳೆಸಬೇಕಾದರೆ ನಾವು ಪರಸ್ಪರರನ್ನು ಅರಿತುಕೊಳ್ಳಬೇಕು. ಪರಸ್ಪರ ವಿಶ್ವಾಸದಿಂದ, ಪರಸ್ಪರ ನಂಬಿಕೆಯಿಂದ ನಾವು ಜೀವಿಸಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ದೇಶ ಒಂದು ಉನ್ನತ ದೇಶವಾಗುವುದರಲ್ಲಿ ಸಂಶಯ ಇಲ್ಲ. ಇಂದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಒಳ್ಳೆಯದಿದೆ, ನಮ್ಮ ರೋಡ್, ನಮ್ಮ ದಾರಿಗಳು ಅಗಲವಾಗ್ತಾ ಇದೆ, ರಸ್ತೆಗಳು ಅಗಲವಾಗ್ತಾ ಇದೆ, ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದೆ. ಅದೇ ರೀತಿ ಕಟ್ಟಡಗಳು ದೊಡ್ಡದಾಗ್ತಾ ಹೋಗ್ತಾ ಇದೆ. ಈ ರೀತಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಆದರೆ ಇದನ್ನೆಲ್ಲವನ್ನು ಕೂಡ ಮರೆಮಾಚುವಂತಹ, ಹೈಡ್ ಮಾಡುವಂತಹ ಈ ನಮ್ಮ ನೈತಿಕ ಅಧಪತನ ಎನ್ನುವಂತಹದ್ದು, ಈ ನೈತಿಕ ಅಧಪತನ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ನೈತಿಕವಾಗಿ ನಾವು ಕುಸಿತಾ ಇದ್ದೇವೆ. ಸೊ ನೈತಿಕವಾಗಿ ನಾವು ಉನ್ನತರಾಗಬೇಕು. ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಕೊನೆಯದಾಗಿ ನಾನು ಮಾತನಾಡುವಂತಹ, ನಾನು ಕೂಡ ಉಪನ್ಯಾಸಕ, ತಾವು ಇಲ್ಲಿ ಕುಳಿತವರು ಕೂಡ ಟೀಚರ್ ಆಗಿದ್ದೀರಾ, ಶಿಕ್ಷಕಿಯರು. ನಾವು ಮಾಡುವಂತಹ ವೃತ್ತಿಯ ಬಗ್ಗೆ ಕೂಡ ನನಗೆ ಹೇಳಬೇಕಾಗಿದೆ. ಯಾವ ವೃತ್ತಿಯನ್ನು ನಾವು ಕೈಗೊಳ್ತಾ ಇದ್ದೇವೋ ಅದು ಬಹಳ ಪಾವಿತ್ರ್ಯತೆಯಿಂದ ಕೂಡಿದಂತಹ ವೃತ್ತಿ, ಬಹಳ ಗೌರವ ಇರುವಂತಹ ವೃತ್ತಿಯಾಗಿದೆ ನಾವು ಮಾಡುವಂತಹದ್ದು. ಸಮಾಜ ಆ ದೃಷ್ಟಿಯಲ್ಲಿ ನಮ್ಮನ್ನು ನೋಡ್ತಾ ಇದೆ, ನಮಗೆ ಸಮಾಜ ಗೌರವವನ್ನು ನೀಡ್ತಾ ಇದೆ. ನಾವೊಂದು ತಲೆಮಾರನ್ನು ಬೆಳೆಸ್ತಾ ಇದ್ದೇವೆ. ನಮ್ಮ ಮಡಿಲಲ್ಲಿ ಒಂದು ಯುವ ಜನತೆ ಬೆಳೀತಾ ಇದೆ. ಅವರಿಗೆ ಸರಿಯಾದಂತಹ ದಿಕ್ಕು ತೋರಿಸಬೇಕಾದುದು ನಮ್ಮ ಕರ್ತವ್ಯ. ಮನೆಯವರ ತಂದೆ ತಾಯಿಗಳ ಹೆತ್ತವರ ಕರ್ತವ್ಯ ಕೂಡ ಇದೆ, ಅದಕ್ಕಿಂತಲೂ ನಮ್ಮ ಕರ್ತವ್ಯ ಇದೆ. ನಮ್ಮ ಜೊತೆಗೆ ಮಕ್ಕಳು ಹೆಚ್ಚು ಸಮಯವನ್ನು ಕಳೆಯುತ್ತಾರೆ. ನಾವು ಅವರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಬೇಕು, ಒಂದು ಒಳ್ಳೆಯ ಶೇಪನ್ನು ನಾವು ಅವರಿಗೆ ನೀಡಬೇಕು. ಆಗ ಒಂದು ಉತ್ತಮ ನಾಗರಿಕರನ್ನು ನಮಗೆ ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆ. ಬಹಳ ಪುಣ್ಯದಾಯಕವಾದಂತಹ ಕೆಲಸ. ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ದೊಡ್ಡ ಶಿಕ್ಷಕರು, ಉನ್ನತ ಆದರ್ಶ ಶಿಕ್ಷಕರಾಗಿದ್ದಾರೆ, ದೊಡ್ಡ ಗುರು ಆಗಿದ್ದಾರೆ. ಶೈಕ್ಷಣಿಕ ರಂಗಕ್ಕೂ ಕೂಡ ಪ್ರವಾದಿ ಮೊಹಮ್ಮದರು ಬಹಳಷ್ಟು ಮಾರ್ಗದರ್ಶನವನ್ನು ಅವರು ನೀಡಿದ್ದಾರೆ. ಶಿಕ್ಷಣದ ಮಹತ್ವವನ್ನು ಈ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ನಮ್ಮ ಸಂವಿಧಾನ ಇತ್ತೀಚೆಗೆ ಈ ಒಂದು ಹಕ್ಕನ್ನು ನೀಡಿದರೆ 1450 ವರ್ಷಕ್ಕಿಂತ ಮುಂಚೆಯೇ ಪ್ರವಾದಿ ಮೊಹಮ್ಮದರು ಶಿಕ್ಷಣ ಪಡೆಯುವುದನ್ನು ಪ್ರತಿಯೊಬ್ಬ ಸ್ತ್ರೀ ಪುರುಷನ ಕಡ್ಡಾಯ ಕರ್ತವ್ಯ ಅಂತ ಹೇಳಿ ಸಾರಿದೆ. ಸೊ ಈ ರೀತಿ ನಾವು ಮಕ್ಕಳಿಗೆ ಒಳ್ಳೆಯ ಒಂದು ನೈತಿಕತೆಯನ್ನು ನಾವು ಬೆಳೆಸಬೇಕು, ಮಾನವೀಯತೆಯನ್ನು
ಬೆಳೆಸಬೇಕು. ನೈತಿಕತೆ, ಮಾನವೀಯತೆ ಬತ್ತಿ ಹೋದಂತಹ ಈ ಸಮಾಜದಲ್ಲಿ ಮಾನವೀಯತೆಯನ್ನು, ನೈತಿಕತೆಯನ್ನು ನಾವು ಮರಳಿ ತರಬೇಕಾದರೆ ನಮ್ಮ ಈ ವಿದ್ಯಾರ್ಥಿಗಳಿಗೆ ನಾವು ಒಳ್ಳೆಯ ಮಾರ್ಗದರ್ಶಕರಾಗಿ ನಾವು ಮಾರ್ಪಡಬೇಕು. ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸುವುದರ ಮೂಲಕ ಒಂದು ಸಮಾಜ ಪರಿವರ್ತನೆಗೆ ನಾವೆಲ್ಲರೂ ಕೂಡ ಕಾರಣಕರ್ತರಾಗಬೇಕು. ಅವಕಾಶಕ್ಕಾಗಿ ನಾನು ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ our education. So today I would like to thank our guests and our PTA one-time president, Mr. Ishaq, for bringing to light to our teachers that attitude and value are the two things that we need to keep in mind. Attitude meaning that we have to change our attitude towards the people around us, in the sense everybody is first human and first Indian, and that is what we must keep in mind. Our religion, our whatever we do else comes secondary, and secondly of course our values, our prayer, our religious beliefs, those must be very strong within us, but not to the extent that we hurt another. So with this, I would like to thank our respected guests on the days for bringing to our notice. I'd like to thank Mr. Ishaq, not only for today, but for the many times that he has helped us over the years, and to our chief guest for bringing tonight attitude and value can change the world. Thanks. Thank you. ವಿಚಾರಧಾರೆ, ಸುದ್ದಿಗೋಷ್ಠಿ ಎನ್ನುವಂತಹ ಶಬ್ದಗಳೇನೋ ಒಂಥರ ಮೈನವರೇಳಿಸ್ತಾ ಇತ್ತು. ಪ್ರಾಸ್ತಾವಿಕ ಭಾಷಣದಲ್ಲಿ ನಿಮ್ಮೆಲ್ಲರ ತಿರುಪತಿ ಪರಿಚಿತರಾದಂತಹ ಇಸಾಕ್ರವರು ಮಹಮ್ಮದರ ಜೀವನದ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆಯಾ ಅಥವಾ ನಾವು ತಿಳ್ಕೊಳ್ಬೇಕು, ಇವರ ಈ ಒಂದು ತಿಂಗಳು ಅವರ ಜನ್ಮದ ತಿಂಗಳು ಅಂತ ಹೇಳುವಾಗ ಎಲ್ಲೋ ಒಂದು ಕುತೂಹಲ ತಲೆ ಎತ್ತಿತು. ಆಮೇಲೆ PA ಕಾಲೇಜಿನಂತಹ ಪ್ರಾಂಶುಪಾಲರು ಅವರು ಜನಿಸಿದಂಥದ್ದು ಯಾಕೆ, ಕೇವಲ ಮನುಜ ಧರ್ಮದಿಂದಲೇ ಧರ್ಮವೇ ಹೊರತು ಜಾತಿ ಭೇದದಿಂದ ಧರ್ಮವಲ್ಲ, ಮನುಷ್ಯನಿಂದಲೇ ಸೃಷ್ಟಿಯಾದವನು ಬಿಟ್ಟರೆ ಮಂಗನಿಂದ ಅಲ್ಲ, ಹಾಗೂ ಪ್ರವಾದಿಯಾಗೇ ಜನಿಸಿದ್ದು, ಎಲ್ಲದಕ್ಕೂ ಮೂಲ ಧರ್ಮವೇ ಮನೋಧರ್ಮ ಎನ್ನುವಂತಹ ವಿಚಾರಧಾರೆಗಳು ಬಹಳ ಖುಷಿಯನ್ನು ಕೊಡ್ತು. ಈ ರೀತಿಯಾದಂತಹ ಒಂದು ವಿಚಾರಗೋಷ್ಠಿ ಅಥವಾ ಕೇವಲ ಧರ್ಮ, ನಾವು ಅವ್ರು ಹೇಳಿದಾಗೆ ನಮ್ಮ ಜಾತಿಯ ವಿಚಾರಗಳು ಒಂದೇ, ಬೇರೆ ಬೇರೆ ಆದರೂ ಕೂಡ ಧರ್ಮದ ನಂಬಿಕೆ ಒಂದೇ ಎನ್ನುವಂಥದ್ದನ್ನು ಭಾಳ ಸರಳವಾಗಿ ತಿಳ್ಕೊಂಡೆವು. ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ಉಳ್ಳಾಲ ಘಟಕದಂತಹ ಮುಸ್ಲಿಂ ಬಾಂಧವರಿಗೂ ಹಾಗೂ ನಮ್ಮ ಸಂಚಾಲಕಿಯವರಿಗೂ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೂ ತುಂಬ ಹೃದಯದ ಧನ್ಯವಾದಗಳು. Understand what is the life of Prophet Muhammad, why he has taken birth into this earth, and what are his messages, what he has preached, and various other reformers and the preachers. On behalf of the headmistress, teachers and of St. Joseph Joyland School, I would like to express my gratitude to the dignitaries on the dais. Dr. Muhammad Mubin, Professor of Pharmacy, PA Engineering College. He has taken this great job of starting with the seminar and giving us a great talk about Prophet Muhammad. Sir, we have understood that we have to face many negatives in our life. Still, our willpower and determination make us reach the goal. We should change our thinking to bring discipline in our life and society. We should realize that there is a life after death, and we have to answer the questions asked in heaven. My heartfelt thanks to you, sir, for making us so much.